ಜನ ಹೇಳಿದ್ದಾರೆ ಬೇಡ ಅವಳಿಗೆ ಅದು ಯೋಗ ಬೇಡ ಅಂತ ಹೇಳಿದವರು ಇದ್ದಾರೆ. ಹೋದ ಪ್ರೋಗ್ರಾಮ್ಸ್ ಅಲ್ಲಿ ಯಾವುದು ಪ್ರೈಸ್ ತಗೊಳ್ಳದೆ ವಾಪಸ್ ಬಂದದಂತ ಯಾವುದು ಇಲ್ಲ. ನಮ್ಮ ಲೈಫಲ್ಲಿ ಒಂದೆರಡು ಘಟನೆ ಆಯ್ತು. ದೇವ್ರು ಅಂದ್ರೆ ನಾವು ನಂಬಿಕೆ ಕಳ್ಕೊಂಡಂಗ. ದೇವ್ರಂತ ನಂಬಿದ್ರೆ ಡಾಕ್ಟರ್ ದೇವ್ ಪ್ರಸಾದ್ ಶೆಟ್ಟಿ ಮತ್ತೆ ಡಾಕ್ಟರ್ ವಿಷ್ಣು ಶರ್ಮಾ ಅವರನ್ನು ಮಾತ್ರ. ತುಂಬಾ ಕಷ್ಟ ಅನುಭವಿಸಿದಾಳೆ, ಅವಳು ಅನುಭವಿಸ್ತಾಳೆ, ನಾವು ಅನುಭವಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗಾಸನ, ಅಯ್ಯೋ ಯಾರು ಮಾಡ್ತಾರೆ ಸ್ವಾಮಿ ಅಂತ ಮೂಗು ಮುರಿತಾ ಇದ್ದ ಕಾಲ ಇತ್ತು. ಆದ್ರೆ ಈಗ ದೇಶೀಯರು ವಿದೇಶೀಯರು ಎಲ್ಲರೂ ಕೂಡ ಯೋಗಾಸನದ ಮಹತ್ವವನ್ನ ಅರಿತು ದೇಹವನ್ನ ದಂಡಿಸಿ ಯೋಗಾಸನವನ್ನ ಅಪ್ಪಿ ಬಾಚಿ ತಬ್ಬಿಕೊಂಡಿದ್ದಾರೆ. ಯೋಗ ಬಲ್ಲವನಿಗೆ ರೋಗ ಇಲ್ಲ ಅನ್ನುವಂತಹ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಯೋಗ ಅನ್ನುವಂಥದ್ದು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ, ದೇಹದ ತೂಕವನ್ನ ನಿಯಂತ್ರಿಸುತ್ತೆ, ಅದರ ಜೊತೆಗೇನೆ ನೆಮ್ಮದಿಯ ಜೀವನವನ್ನ ಕೂಡ ಕೊಡುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ ಬೆಸ್ಟ್ ಅನ್ನುವಂಥ ಮಾತನ್ನ ಕೂಡ ನಾವು ಕೇಳಿದ್ದೀವಿ. ವಿಶ್ವದೊಂದಿಗೆ ಸಂಪರ್ಕವನ್ನ ಕೂಡ ಯೋಗದ ಮೂಲಕ ಸಾಧಿಸಬಹುದು ಅನ್ನುವಂಥ ಮಾತನ್ನ ಕೂಡ ಕೇಳಿದ್ದೀವಿ. ಯೋಗದ ಮೂಲಕ ಸಾಧನೆ ಮಾಡಿದವರು ಅದೆಷ್ಟೋ ಜನ ಇದ್ದಾರೆ. ಇದೀಗ ನಮ್ಮ ಪುತ್ತೂರಿನ ಬಾಲ ಪ್ರತಿಭೆ ಯೋಗಾಸನದ ಮೂಲಕ ಎಲ್ಲರನ್ನ ಕೂಡ ಬೆರಗಾಗಿಸುತ್ತಿದ್ದಾರೆ. ಇವರು ಅದೆಷ್ಟೋ ಸಾಧನೆಗಳನ್ನ ಮಾಡಿದ್ದಾರೆ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ, ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಅದೆಷ್ಟೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿರುವಂತಹ ಪ್ರತಿಭೆ. ನಾವು ಮಾತಾಡ್ತಾ ಇರುವಂತದ್ದು ಆರಾಧ್ಯ ಎ ರೈ ಅವರ ಬಗ್ಗೆ. ಇವರು ಸಂಧ್ಯಾ ಅವಿನಾಶ್ ರೈ ಅವರ ಪುತ್ರಿ. ನಮ್ಮ ಜೊತೆಗೆ ಆರಾಧ್ಯ ಅವರಿದ್ದಾರೆ. ಇವರು ಅದೆಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದು ಮಾತ್ರ ಅಲ್ಲದೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇದರ ಜೊತೆಗೇನೆ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅನ್ನ ಕೂಡ ಮಾಡಿದ್ದಾರೆ. ಇವ್ರ ಜೊತೆ ಮಾತಾಡೋಣ. ಆರಾಧ್ಯ ಅವರಿದ್ದಾರೆ, ಅವರ ತಾಯಿ ಕೂಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿ. ಇಬ್ಬರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಯೋಗ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ದಾಗೇನೆ ಮೊದಲೆಲ್ಲ ಅಷ್ಟೊಂದು ಯಾರು ಕೂಡ ಅದ್ರತ್ತ ಆಸಕ್ತಿಯನ್ನ ತೋರಿಸ್ತಾ ಇರಲ್ಲ. ಬಟ್ ಇವಾಗ ಎಲ್ಲರೂ ಕೂಡ ಯೋಗವನ್ನ ಮಾಡಬೇಕು, ಆರೋಗ್ಯವಾಗಿರ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ಯೋಗವನ್ನ ಅಭ್ಯಾಸ ಮಾಡೋದು ಅಂತ ಆರಾಧ್ಯ? 5 ವರ್ಷದಿಂದ ಮಾಡ್ತಾ ಇದ್ದಾಳೆ. ಆರಂಭ ಆಗಿದ್ದು ಹೇಗೆ? ಯೋಗಾಸನದಲ್ಲಿ ಮಗಳು ಆಸಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗಿದ್ದು ಹೇಗೆ? ಅವಳು ತುಂಬಾ ಸಣ್ಣಕ್ಕಿದ್ಲು, ಜೀವ ತುಂಬಾ ಸಣ್ಣಕ್ಕಿದ್ಲು. ಎಲ್ಲರೂ ಕೇಳ್ತಾ ಇದ್ರು ತುಂಬಾ ಸಪೂರ ಇದ್ದಾಳೆ ಅಂತ. ನನಗೂ ಬೇಜಾರಾಗ್ತಾ ಇತ್ತು ಅವಾಗ. ಸೊ ಅವಳ ಸಪೂರನ್ನೇ ಯುಟಿಲೈಸ್ ಮಾಡ್ಕೋಬೇಕಂತೇಳಿ ಯೋಗದಲ್ಲಿ ಅವಳಂದ್ರೆ ಬಾಡಿ ಬೆಂಡ್ ಮಾಡ್ತಾ ಇದ್ಲು, ಟ್ವಿಸ್ಟ್ ಮಾಡ್ತಾ ಇದ್ಲು. ಅವಳಿಗೆ ಆಸಕ್ತಿ ಇರ್ಬಹುದು ಅಂತೇಳಿ ಯೋಗ ಕ್ಲಾಸಿಗೆ ಹಾಕಿದೆ. ಆಸಕ್ತಿಯಿಂದ ಕಲಿತಾ ಇದ್ದಾಳೆ. ಯಾರು ಪ್ರಾರಂಭದ ಗುರುಗಳು? ಅಂದ್ರೆ ಗುರುಗಳು ಶರತ್ ಮರ್ಗಿರಡ್ಕ ಅಂತೇಳಿ ಸುಳ್ಯದವರು. ಈಗ ಕೂಡ ಒಬ್ಬರೇ ಗುರುಗಳು. ಹೇಗಾಗ್ತಾ ಇದೆ ಯೋಗ? ಖುಷಿ ಪಟ್ಟು ಮಾಡ್ತಾ ಇದ್ದಾಳೆ, ಇಷ್ಟಪಟ್ಟು ಮಾಡ್ತಾ ಇದ್ದಾಳೆ. ಸೊ ಈಸಿ ಆಗ್ತಾ ಇದೆ. ಓಕೆ, ನಾವು ನಿಮ್ಮ ಬಯೋಡೇಟಾವನ್ನ ನೋಡಿದಾಗ ತುಂಬಾ ಸಾಧನೆಯನ್ನ ಮಾಡಿದ್ದಾರೆ. ಸಣ್ಣ ವಯಸ್ಸು, ಎಷ್ಟು ಏಜ್ ಇವಾಗ? 12 ಇಯರ್ಸ್. ಓಕೆ, ಎಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡುವಂತ ವಿಚಾರ. ಪ್ರಾರಂಭದಲ್ಲಿ ಹೇಗಿತ್ತು ಯೋಗ ಜರ್ನಿ ಅಂತ ನೀವು ಹೇಳೋದಾದ್ರೆ? ಜರ್ನಿ ಪ್ರಾರಂಭದಲ್ಲಿ ಏನು ಕಷ್ಟ ಅಂತ ಅನಿಸ್ಲಿಲ್ಲ ನಮ್ಗೆ. ಅವಳು ಅದೇ ಸಪೂರ ಇದ್ದ ಕಾರಣ, ಬಾಡಿ ಬೆಂಡ್ ಆಗ್ತಾ ಇದ್ದ ಕಾರಣ ಅವಳು ಈಸಿಯಾಗಿ ಮಾಡ್ತಾ ಇದ್ಲು. ಸೆಕೆಂಡ್ ಟೈಮ್ ಕೊರೋನಾ ಬಂದಾಗ ಅದೊಂದು ಅವಳಿಗೆ ಆ ಟೈಮ್ ಯೂಸ್ ಆಯ್ತು. ಆ ರಜಾ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಂಡ್ವಿ ಅದನ್ನ. ಕಷ್ಟ ಅಂತ ಅನಿಸ್ಲಿಲ್ಲ ಅವಳಿಗೆ, ಕಂಟಿನ್ಯೂಸ್ ಆಗಿ ಹೋಗೋದಕ್ಕಾಯ್ತು ಅನ್ನುವಂಥದ್ದು. ಓಕೆ, ಇವಾಗ ಎಷ್ಟನೇ ಕ್ಲಾಸ್ ಅವರು? ಇನ್ನು 7th. ಎಕ್ಸಾಮ್ ಎಲ್ಲ ಆಯ್ತು. ಹೇಗಿತ್ತು ಎಕ್ಸಾಮ್ ಎಲ್ಲ? ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು. ಓಕೆ, ನಿಮ್ಮ ಸರ್ ನಿಮ್ಮನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದ್ರು ಅಂತ? ಅವ್ರು ಆಕ್ಚುಲಿ ಇವಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಅವ್ರು ಸಿಕ್ಕಿದ್ದು ಇವಳಿ ನಮ್ಗೊಂದು ವರದಾನ ಅಂತಲೇ ಹೇಳ್ಬೋದು. ಯಾವ ಸರ್ ಅಷ್ಟು ಕಲಿಸುವವರು ಯಾರು ಇಲ್ಲ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ. ಅವರು ವೀಕ್ಲಿ ಒನ್ಸ್ ಮನೆಗೆ ಬರ್ತಾರೆ, ದಿನದಲ್ಲಿ 2 hours ಪ್ರಾಕ್ಟೀಸ್ ಕೊಡ್ತಾರೆ, ಮತ್ತೆ ಡೈಲಿ 1 hour ಪ್ರಾಕ್ಟೀಸ್ ಮಾಡ್ತಾಳೆ ಅವಳು ಮನೆಯಲ್ಲಿ. ನಾನು ಒಟ್ಟಿಗೆ ಇರ್ತೀನಿ, ಅವಳು ಪ್ರಾಕ್ಟೀಸ್ ಮಾಡ್ತಾಳೆ. ಓಕೆ, ಖುಷಿ ಇದೆ, ಒಂದು ಒಳ್ಳೆ ಗುರು ಸಿಕ್ಕಿದ್ದಾರೆ ಅನ್ನುವಂಥದ್ದು ಖುಷಿ ಇದೆ. ಪೇರೆಂಟ್ಸ್ ಸಪೋರ್ಟ್ ಹೇಗಿದೆ ನಿಮಗೆ? ತುಂಬಾ ಸಪೋರ್ಟ್ ಇದೆ. ಕಾಂಪಿಟೇಷನ್, ಓಪನ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಾಗ ನಾವು ರಿಜಿಸ್ಟ್ರೇಷನ್ ಆದ ತಕ್ಷಣ ಅಪ್ಪನ ಹತ್ರನೂ ಕೇಳ್ತೀನಿ ನಾನು. ರಿಜಿಸ್ಟ್ರೇಷನ್ ಆದಾಗ ಅಂದ್ರೆ ದೂರ ಹೋಗ್ಬೇಕು ನಾವು, ತುಮಕೂರು, ಮೈಸೂರು, ಬ್ಯಾಂಗ್ಳೂರ್ ಎಲ್ಲ ಹೋಗ್ತೀವಿ. ಅವರು ಸಪೋರ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಒಟ್ಟಿಗೆ ಇರ್ತಾರೆ ನಮ್ಗೆ. ಯೋಗಾಸನ ಅಲ್ಲದೆ ಬೇರೆ ಯಾವೆಲ್ಲ ಆಕ್ಟಿವಿಟೀಸ್ ಅಲ್ಲಿ? ಬೇರೆ ಯಾವ ಆಕ್ಟಿವಿಟೀಸ್ ಅಲ್ಲೂ ನಾನು ಹಾಕ್ಲಿಲ್ಲ ಅವಳನ್ನು. ಅಂದ್ರೆ ಎಲ್ಲವೂ ಮಿಕ್ಸ್ ಆಗಿ ಇದಾಗೋದು ಬೇಡ ಅಂತೇಳಿ ಅವಳು ಒಂದೇ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕಂತ ನಮ್ಮ ಏಮ್.
ಹುಷಾರಾಗ್ಲಿ ಅಂತ ಹೇಳಿ. ಓಕೆ, ಯೋಗಾಸನ ಅಂತ ಹೇಳಿದಾಗ ಒಂದು ಕಡೆ ಕೇಳಿದ್ದು ನಾನು, ಜೀವಜಲ ಇರೋ ಅಷ್ಟು ಯೋಗಗಳು ಇದೆ ಅಂದ್ರೆ ಈ ಭೂಮಿ ಮೇಲೆ ಎಷ್ಟು ಜೀವಗಳಿದೆಯೋ ಅಷ್ಟು ಯೋಗಗಳು ಇದೆ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟರಲ್ಲಿ ಇವರು ಪಾರಂಗತರಾಗಿದ್ದಾರೆ ಈಗ ಅಂತ ಸದ್ಯಕ್ಕೆ? ಆಲ್ಮೋಸ್ಟ್ ಬೇಸಿಕ್ ಯೋಗಾಸನ ಎಲ್ಲ ಕಲ್ತಿದ್ದಾಳೆ, ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅವಳಿಗೆ. ಈಗ ಅಡ್ವಾನ್ಸ್ ಯೋಗಕ್ಕೆ ತಯಾರಾಗ್ತಾ ಇದ್ದಾಳೆ. ನೆಕ್ಸ್ಟ್ ಕಾಂಪಿಟಿಷನ್ ಗೆ, ನೆಕ್ಸ್ಟ್ ಹ್ಯಾಂಡ್ ಬ್ಯಾಲೆನ್ಸ್, ಹ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಅದನ್ನ ಮಾಡ್ತಾ ಇದ್ದಾಳೆ. ಇವಾಗ ಒಂದು ಹೊಸದಾಗಿರುವಂತ ಯೋಗವನ್ನ ಕಲಿಬೇಕು ಅಂತ ಹೇಳಿದ್ರೆ ತುಂಬಾ ದೇಹವನ್ನ ದಂಡಿಸ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಮಸಲ್ಸ್ ಪೇನ್ ಆಗಿರ್ಬೋದು, ಈ ತರ ಎಲ್ಲ ಆಗುತ್ತಾ ಹೇಗೆ ಅಂತ? ತುಂಬಾ ಪೇನ್ ಅನುಭವಿಸಿದ್ದಾಳೆ ಅವಳು, ಆದ್ರೂ ಖುಷಿಯಲ್ಲಿ ಮಾಡ್ತಾ ಇದ್ದಾಳೆ. ಸೊ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಗೆ ಪೇನ್ ಆದ್ರೆ ಕೂಡ ಮತ್ತೆ ಬೆಸ್ಟ್ ಕೊಡ್ತಾರೆ, ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಆಗುತ್ತೆ. ಸರ್ ಇದ್ದಾಗ ಅದ್ರ ಪ್ರೊಸೀಜರ್ ತರಾನೇ ಹೋಗ್ತೀವಿ, ಅಂದ್ರೆ ಒಟ್ಟು ನಾವು ಜೀವ ಬಾಡಿ ಬೆಂಡ್ ಮಾಡುದಿಲ್ಲ. ಸರ್ ಯಾವ ತರ ಹೇಳ್ತಾರೋ ಅದೇ ತರ ಬೆಂಡ್ ಮಾಡ್ತಾ ಹೋಗ್ತೀವಿ. ಸರಿ ಮಾಡ್ತಾರೆ. ಇವಾಗ ಅವರು ಹುಟ್ಟಿದ್ದು ಎಲ್ಲಿ, ಅದ್ರ ಬಗ್ಗೆ ಹೇಳಿ ನಮಗೆ ಸ್ವಲ್ಪ. ಇಲ್ಲೇ ಪುತ್ತೂರಲ್ಲಿ. ಮತ್ತೆ ತುಂಬಾ ಕಷ್ಟ ಅನುಭವಿಸಿದಾಳೆ ಅವಳು, ಅನುಭವಿಸ್ತಾಳೆ, ನಾವು ಅನುಭವಿಸ್ತೀವಿ. ತುಂಬಾ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀರಾ, ಹಾಗಾಗಿ ಇವಾಗ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಈ ಹೊತ್ತಿಗೆ ಏನ್ ಅನ್ಸುತ್ತೆ ಅಂತ? ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಆಗ್ತಾ ಉಂಟು. ಅವತ್ತು ಇನ್ನು ಕಷ್ಟ ಬಂದಿದ್ದಕ್ಕೆ ಇವಾಗ ಇಷ್ಟೊಂದು ಸಾಧನೆ ಮಾಡಿದ್ರೆ ಖಂಡಿತವಾಗ್ಲು. ಅವರ ತಂದೆ ಏನ್ ಹೇಳ್ತಾರೆ? ತಂದೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಎದುರು ಬರುವುದಿಲ್ಲ ಅಷ್ಟೇ, ಹಿಂದಿಂದ ನಮ್ಗೆ ಬ್ಯಾಕ್ ಬೋನ್ ಆಗಿದ್ದಾರೆ ಅವ್ರು ನಮ್ಗೆ. ಎಲ್ಲ ಮಗಳ ವಿಷಯದಲ್ಲಂತೂ ಅಪ್ಪ ಮಗಳ ಅಂದ್ರೆ ಅವರಿಗೂ ಇವಳಂದ್ರೆ ಜೀವ, ಇವಳಿಗೂ ಅಷ್ಟೇ ಅಪ್ಪ ಅಂದ್ರೆ ಜೀವ. ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದ್ರೆ ಜಾಸ್ತಿ ಪ್ರೀತಿ ಅಂತ ಹೇಳ್ತಾರೆ. ಓಕೆ, ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ ಅವರು. ಅದೆಲ್ಲ ಹೇಗಿತ್ತು ಅಂತ ಅದ್ಗೆಲ್ಲ ನೀವು ಯಾವ ರೀತಿಯಾಗಿ ಸಜ್ಜಾಗ್ತಾ? ಅದು ಎಲ್ಲ ಅವಳ ಸರ್ ಮುಖಾಂತರನೇ ಹೋಗಿರೋದು ನಾವು. ಅವರೆಲ್ಲ ಕಾಂಪಿಟಿಷನ್ ಇದ್ದಾಗ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಕ್ಚುಲಿ ಲಾಕ್ಡೌನ್ ಟೈಮಿಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಇದ್ದಿತ್ತು. ಅದು ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಇಲ್ಲಿ ಆನ್ಲೈನ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಅಲ್ಲಿ ಫಸ್ಟ್ ಪ್ಲೇಸ್ ತಗೊಂಡ್ಲು ಅವಳು. ಅಲ್ಲೇ ಇರ್ತಿದ್ರೆ ಅಲ್ಲೇ ಹೋಗಿ ಇಲ್ಲ, ನಾವು ರೆಡಿ ಆಗಿದ್ವಿ, ಅದಕ್ಕೆ ಹೋಗೋದು ರೆಡಿ ಆಗಿದ್ವಿ. ಲಾಕ್ಡೌನ್ ಟೈಮಿಗೆ ಫ್ಲೈಟ್ ಇದೆಲ್ಲ ಸಮಸ್ಯೆ ಆಯ್ತು, ಸೊ ಬೇಡ ಅಂತೇಳಿ ಊರಲ್ಲೇ ಮಾಡಿದ್ದು, ಆನ್ಲೈನ್ ಥ್ರೂ ಮಾಡಿದ್ರು. ಓಕೆ, ಇವಾಗ ಫಸ್ಟ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದು ಅಂತ ಹೇಳಿದ್ರೆ ಯಾವ ಕಾಂಪಿಟೇಷನ್? ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿರೋದು. ಅದು ನಾನು ಒಂದು ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ಯುನಿಕ್ ಟ್ಯಾಲೆಂಟ್ ಆಫ್ ಚಿಲ್ಡ್ರನ್ಸ್ ಅಂತ ಒಂದು ಬಂದಿತ್ತು. ಅದನ್ನ ನೋಡಿ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ್ದು ಇದು ರೆಕಾರ್ಡ್ ಸೆಟ್ ಆಯ್ತು, ಇಮೇಲ್ ಮಾಡಿದ್ರು ನನಗೆ. ಅದೇ ಫಸ್ಟ್ ಕಾಂಪಿಟೇಷನ್. ಓಕೆ, ಫಸ್ಟ್ ಅಲ್ವಾ? ಹಾಗಾಗಿ ಎಷ್ಟೊಂದು ನಿಮ್ಮಲ್ಲಿ ಎಷ್ಟು ಭಯ ಇತ್ತು ಅಂತ, ಯಾವ ರೀತಿಯಾಗಿ ಅದಕ್ಕೆ ತಯಾರಿ ನಡ್ಕೊಂಡು? ಇಲ್ಲ, ನಾನು ಯಾವತ್ತು ಅವಳ ವಿಷಯದಲ್ಲಿ ಭಯ ಅಂತ ಯಾವುದೂ ಇಲ್ಲ, ಒಂದು ಕಾನ್ಫಿಡೆನ್ಸ್ ಇದೆ. ಅವಳು ಹೋಗಿ ಎಲ್ಲ ಯಾವುದೇ ಒಂದು ಸ್ಟೇಜಿಗೆ ಹೋದ್ರು, ಅದು ಅವಳ ಅಪ್ಪ ಕೂಡ ಹಾಗೆ. ನಾನಿಲ್ಲಿ ಹೆದರ್ಕೊಂಡ್ರು ಅವರಲ್ಲಿ ಹೋಗಿ ಹೇಳಿದೆ, ಇಲ್ಲ ನೀನು ಹೆದರುವಂತದ್ದೇನಿಲ್ಲ, ಅವಳು ಹೋಗಿ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾಡಿ ಬರ್ತಾಳೆ ಅಂತ. ಹೋದ ಪ್ರೋಗ್ರಾಮ್ಸ್ ಅಲ್ಲಿ ಯಾವುದು ಪ್ರೈಸ್ ತಗೊಳ್ಳದೆ ವಾಪಸ್ ಬಂದದಂತ ಯಾವುದೂ ಇಲ್ಲ. ಆಲ್ಮೋಸ್ಟ್ ಎರಡೇನು ಸ್ವಲ್ಪ ಅಲ್ಲೇ ಊರಲ್ಲಿ ಕಾಂಪಿಟಿಷನ್ ಅಲ್ಲಿ ಸ್ವಲ್ಪ ಗಿಮಿಕ್ ಎಲ್ಲ ಹಾಗೆ ಆಗಿರೋದು ಬಿಟ್ರೆ ಯಾವತ್ತು ಅವಳು ವಾಪಸ್ ಬರಿಗೈಯಲ್ಲಿ ಬಂದದಿಲ್ಲ. ಎಲ್ಲ ಕಡೆ ಅವಾರ್ಡ್ ತಗೊಂಡೇ ಬಂದಿದ್ದಾಳೆ. ಫಸ್ಟ್, ಸೆಕೆಂಡ್, ಥರ್ಡ್ ಯಾವ್ದಾದ್ರು ಒಂದು ತಗೊಂಡೇ ಬಂದಿದ್ದಾಳೆ. ಓಕೆ, ಇಲ್ಲಿವರೆಗೆ ಎಷ್ಟು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿರ್ಬೋದು? ಮೋರ್ ದೆನ್ 50-60 ಪ್ರೋಗ್ರಾಮ್ಸ್. ಫಸ್ಟ್, ಸೆಕೆಂಡ್, ಥರ್ಡ್ ಅಷ್ಟೇ. ನೀವು ಕಳ್ಸಿದ್ರಲ್ಲೂ ನಾನು ನೋಡಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಯಾವ್ದ್ರಲ್ಲೂ ಒಂದು 10th ಪ್ಲೇಸ್ ಇತ್ತು. ಉಳ್ದದ್ದೆಲ್ಲ ಅದನ್ನ ಫಸ್ಟಿಗೆ ಹಾಕಿದ್ದೀರಾ ನೀವು, ಮತ್ತೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಇರೋವಂಥದ್ದು. ಹಾಗಾಗಿ ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ನಿಮ್ಮ ಕಡೆಯಿಂದ, ಅಂದ್ರೆ ಇವಾಗ ಇವರ ಅಪ್ಪ ಅಮ್ಮ, ನೀವು ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ಅದರ ಜೊತೆಗೇನೆ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ತಾಯಿ, ಅವರ ಮನೆಯಿಂದಲೂ ಸಪೋರ್ಟ್ ಇದೆ. ನಮ್ಮ ಮನೆಯಲ್ಲೂ ಅಷ್ಟೇ. ಈಗ ನಾನು ಆಕ್ಚುಲಿ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರುವಾಗ, ಹೊರಗಡೆ ಇರುವಾಗ ಸರ್ ಮನೆಗೆ ಬಂದು ಪ್ರಾಕ್ಟೀಸ್ ಕೊಡ್ತಾರೆ, ಆಗ ಅಮ್ಮ ಸಪೋರ್ಟ್ ಮಾಡ್ತಾರೆ, ಎಲ್ಲದನ್ನು ಅಮ್ಮನೇ ನೋಡ್ಕೊಳ್ತಾರೆ. ಆಕ್ಚುಲಿ ನಾನು ಹೊರಗಡೆ ಇರೋದು ಜಾಸ್ತಿ, ಅಮ್ಮನೊಟ್ಟಿಗೆ ಇರೋದು ಅವಳು ಜಾಸ್ತಿ. ಈ ಕಡೆ ಹಸ್ಬೆಂಡ್ ಮನೆಯಲ್ಲೂ ಅಷ್ಟೇ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅತ್ತೆ ಆಗ್ಲಿ ಅವ್ರ ಮನೆಯವರಾಗ್ಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ನಿಮ್ಮ ಗುರುಗಳು ಮಾತ್ರ ಹೋಗ್ತಾರಾ, ಇಲ್ಲ ಅಪ್ಪ ಅಮ್ಮ? ನಾವೇ ಹೋಗ್ತೀವಿ, ಒಟ್ಟಿಗೆ ಹೋಗ್ತೀವಿ. ಎಷ್ಟು ಪ್ರೋಗ್ರಾಮ್ಸ್ ಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಿ ಮಗಳಿಗೋಸ್ಕರ? ನಾನು ಸುಮಾರು ಮಾಡ್ಕೊಂಡಿದ್ದೀವಿ. ಅವಳದ್ದೇ ಫಸ್ಟ್, ಯಾವ್ದಾದ್ರು ಅವಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋದು ನಾವು. ಯೋಗ ಮೇನ್, ಆಮೇಲೆ ಇಲ್ಲ. ಒಬ್ಳೆ ಮಗಳು, ಒಬ್ಳೆ. ಅಪ್ಪ ಅಮ್ಮ ತುಂಬಾ ಪ್ರೋಗ್ರಾಮ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಎಷ್ಟೋ ವಿಚಾರಗಳನ್ನ ಕೂಡ ನಿಮ್ಗೋಸ್ಕರ ತ್ಯಾಗ ಮಾಡಿರ್ಬೋದು. ಏನ್ ಹೇಳ್ತೀರಾ? ಖುಷಿ ಆಗ್ತದೆ, ಅಂದ್ರೆ ಅವರ ಅಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ, ಆದ್ರೂ ಹೆಮ್ಮೆ ಇದೆ ಅವರ ಬಗ್ಗೆ, ಹಾಗೆ ಹೇಳಲಿಕ್ಕೆ. ಓಕೆ, ಯೋಗದ ಶ್ಲೋಕ ಇದೆ ಅಲ್ವಾ, ಒಮ್ಮೆ ಹೇಳ್ಬೋದಾ? ಪತನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ.
ಓಕೆ, ಯೋಗ ಅಭ್ಯಾಸವನ್ನ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾಗಿದೆ ಅಂತ ನಿಮಗೆ ಅನಿಸಿದೆ ಅಂತ? ಮೈಂಡ್, ಇವನ್ ಮೈಂಡ್ ಸೆಟ್, ಅಂದರೆ ಕಾನ್ಸಂಟ್ರೇಷನ್, ಸ್ಟಡೀಸಲ್ಲಿ ಆಗ್ಬೋದು, ಎಲ್ಲ ವಿಷಯದಲ್ಲಿ, ಮತ್ತು ಹಾಗೆ ತುಂಬ ವಿಷಯದಲ್ಲಿ, ಹೆಲ್ತಲ್ಲಿ ಆಗ್ಬೋದು, ಕಾನ್ಸಂಟ್ರೇಷನ್ ಎಲ್ಲದಲ್ಲಿ ಚೇಂಜಸ್ ಅಂತ ನಾನು ನೋಡಿ. ಓಕೆ, ಇವಾಗ ಕಾಂಪಿಟೇಷನ್ ಎಲ್ಲ ಹೋದಾಗ ಕ್ಲಾಸ್ ಎಲ್ಲ ಮಿಸ್ ಆಗುತ್ತೆ, ನೋಟ್ ಮಾಡೋದು ಎಲ್ಲನೂ ಮಿಸ್ ಆಗುತ್ತೆ. ಹೇಗಿದೆ ಕಾಲೇಜ್, ನಿಮ್ಮ ಶಾಲೆಯ ಕಡೆಯಿಂದ ಸಪೋರ್ಟ್ ಅಂತ? ಶಾಲೆಯಿಂದಲೂ ಕೂಡ ತುಂಬ ಸಪೋರ್ಟ್ ಇದೆ, ಮತ್ತು ಅವರು ಸಪೋರ್ಟ್ ಮಾಡ್ತಾರೆ. ಅಂದರೆ ಇವನ್ ಫ್ರೆಂಡ್ಸ್ ಆಗ್ಬೋದು, ಇವನ್ ಟೀಚರ್ಸ್ ಆಗ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆ ಮೇಡಮ್, ನೀವು ಹೇಳಬೇಕು, ಮಗಳು ಸಾಧನೆಯನ್ನ ಮಾಡ್ತಾಳೆ ಅಂತ ಹೇಳಿದಾಗ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಅವರೊಟ್ಟಿಗೆ ನೀವು ಕೂಡ ಯೋಗ ಮಾಡ್ತೀರಾ ಹೇಗೆ ಅಂತ? ಒಂದೊಂದ್ಸಲ ಮಾಡ್ತೇವೆ, ನಮ್ದು ಸ್ವಲ್ಪ ಬಿಸಿ ಶೆಡ್ಯೂಲ್, ಒಂದು ಫ್ರೀ ಇದ್ದಾಗ ಅವಳೊಟ್ಟಿಗೆ ಯೋಗ ಮಾಡ್ತೀನಿ. ದಿನದಲ್ಲಿ ಯೋಗಕ್ಕೆ ಅಂತ ಎಷ್ಟು ಟೈಮ್ ಕೊಡ್ತಾರೆ ಅವರು? ಅವಳು ಡೈಲಿ 1 hour ಪ್ರಾಕ್ಟೀಸ್ ಮಾಡ್ತಾಳೆ. ಮಾರ್ನಿಂಗ್, ಈವ್ನಿಂಗ್ ಅರ್ಧ ಗಂಟೆ, ಬೆಳಿಗ್ಗೆ, ಸಾಯಂಕಾಲ ಅರ್ಧ ಗಂಟೆ. ಮತ್ತೆ ವೀಕೆಂಡಲ್ಲಿ 2 hours ಸರ್ ಬಂದು ಕ್ಲಾಸ್ ಕೊಡ್ತಾರೆ. ಹಾಗೆ ಇವಾಗ ಕೂಡ ಕಂಟಿನ್ಯೂ ಆಗ್ತಾ ಇದೆ, ರಜೆಯಲ್ಲಿ ಕೂಡ ಜಾಸ್ತಿ ಟೈಮ್ ಸಿಗ್ತಾ ಇದೆ ಯೋಗಕ್ಕಾಗಿ. ಓಕೆ, ನಿಮ್ಮ ಹಸ್ಬೆಂಡ್ ಕೂಡ ಯೋಗ ಮಾಡ್ತಾರಾ ಹೇಗೆ? ಇಲ್ಲ, ಮಾಡೋದಿಲ್ಲ, ಮಗಳನ್ನ ಮಾತ್ರ ಯೋಗ ಮಾಡೋದಕ್ಕೆ ಬಿಡುವಂತದ್ದು. ಓಕೆ, ಬೇರೆ ಯಾವ್ದ್ರಲ್ಲಿ ಕೂಡ ನಾನು ಭಾಗವಹಿಸಿದ ಅವರನ್ನ ಯಾವ್ದಕ್ಕೂ ಹಾಕ್ಲಿಲ್ಲ ಅಂತ ಹೇಳಿದ್ರಲ್ಲ ನೀವು, ಹಾಕ್ಬೇಕು ಅನ್ನುವಂಥದ್ದು ಇದೆಯಾ, ಇಲ್ಲ ಯೋಗದಲ್ಲೇ ಹೋಗ್ಲಿ ಅನ್ನುವಂಥ? ಬೇಡ ಅಂತ ಹೇಳಿ, ಅಂದ್ರೆ ಎಲ್ಲವೂ ಪ್ರೆಷರ್ ಹಾಕಿ ಮಕ್ಕಳ ಮೈಂಡ್ ಅಲ್ಲಿ ಎಲ್ಲವೂ, ಅಂದ್ರೆ ಎಜುಕೇಶನ್ ಕೂಡ ಮೇನ್ ಈಗ. ಸೊ ಹೊರಗಡೆ ಬೇರೆ ಡ್ಯಾನ್ಸ್, ಆಕ್ಚುಲಿ ನಮ್ಗೆ ಆಸೆ ಇದ್ದಿತ್ತು ಸಿಂಗರ್ ಮಾಡ್ಬೇಕು, ಡ್ಯಾನ್ಸರ್ ಮಾಡ್ಬೇಕು ಅಂತ. ಬಟ್ ಅವಳಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೇ ಫೀಲ್ಡ್ ಅಲ್ಲಿ ಅವಳು ಮುಂದುವರಿಲಿ, ನಮ್ಮ ಫೋರ್ಸಿಗೋಸ್ಕರ ಅವಳು ಮುಂದುವರಿಯುದು ಬೇಡ, ಅವಳು ಇಷ್ಟಪಟ್ಟು ಮಾಡೋದ್ರಲ್ಲೇ ಮುಂದುವರಿಲಿ ಅಂತ ಹೇಳಿ ಅದೊಂದೇ ಫೀಲ್ಡ್ ಅಲ್ಲಿ ಈಗ ಸದ್ಯಕ್ಕೆ. ಫ್ಯೂಚರ್ ಅಲ್ಲಿ ಯಾವ ಫೀಲ್ಡ್, ಈಗ ಡ್ರಾಯಿಂಗ್ ಮಾಡ್ತಾಳೆ, ತುಂಬಾ ಇಂಟ್ರೆಸ್ಟ್, ಡ್ರಾಯಿಂಗ್ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದಾಳೆ. ಅದು ಅವಳಷ್ಟಕ್ಕೆ, ಅವಳ ಇಂಟ್ರೆಸ್ಟ್ ಬಿಟ್ಟಿದೆ. ನಮ್ಮ ಇಂಟ್ರೆಸ್ಟ್ ಇಂದ ಮಾಡಿಸೋದು ಬೇರೆ ಯಾವ ಪ್ರೋಗ್ರಾಮ್ ಇಲ್ಲ, ಇದೊಂದು ಮಾತ್ರ, ಯೋಗ ಮಾತ್ರ. ಓಕೆ, ಯಾವೆಲ್ಲ ಭಾಗಗಳಿಗೆ ಹೋಗಿ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ಅವರು? ನಾವು ಆಚೆ ಬೆಂಗಳೂರು, ದೂರಗಳು ಅಂತ ಹೇಳಿದ್ರೆ ಅದೇ ಬ್ಯಾಂಗ್ಳೂರು, ತುಮಕೂರು ಮತ್ತೆ ಮೈಸೂರು, ಕರ್ನಾಟಕದಲ್ಲೇ, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ. ಮತ್ತೆ ಈಚೆ ಮೂಡಬಿದ್ರೆ, ಮಂಗಳೂರು, ಆಚೆ ಸೈಡ್ ಹೋಗಿ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಸೆಲೆಬ್ರಿಟಿಗಳಾಗಿರ್ಬೋದು, ಅವ್ರು ಯಾವ್ದೋ ಒಂದು ಯೋಗವನ್ನ ಮಾಡಿ ಚಾಲೆಂಜ್ ಕೊಡ್ತಾರೆ, ಅದನ್ನ ಮಾಡ್ತಾರಾ ಇವರು? ಎಲ್ಲ ಮಾಡ್ತಾಳೆ, ಟ್ರೈ ಮಾಡ್ತಾರೆ, ಎಲ್ಲ ಮಾಡ್ತಾಳೆ. ಈಗ ಹ್ಯಾಂಡ್ ಸ್ಟ್ಯಾಂಡ್ ಒಂದು ಬಿಟ್ಟು ಬೇರೆ ಎಲ್ಲ ಟ್ವಿಸ್ಟಿಂಗ್, ಬೆಂಡಿಂಗ್ ಎಲ್ಲ ಮಾಡ್ತಾಳೆ ಅವಳು. ಓಕೆ, ನಿಮಗೆ ಸ್ಫೂರ್ತಿ ಅಂದ್ರೆ ಯಾರು ಯೋಗದಲ್ಲಿ? ಸ್ಫೂರ್ತಿ ಅಂದ್ರೆ ನರೇಂದ್ರ ಮೋದಿ ಅವಳಿಗೆ ಇನ್ಸ್ಪಿರೇಷನ್ ಅವರು. ಫಸ್ಟ್ ಇಂದಲೇ ಹೇಳ್ತೀರಾ, ಅವ್ರು ಮಾಡ್ತಾ ಇದ್ರು 26ಗೆ, ಮೋಸ್ಟ್ಲಿ January 26ಗೆ ಮಾಡ್ತಾ ಇದ್ರಲ್ಲ, ಆ ಟೈಮಿಗೆ ಅವರೇ, ಈಗಲೂ ಅವರನ್ನೇ ಹೇಳೋದು. ಅವಳಿಗೊಂದು ಆಸೆ ಇದೆ, ಅಲ್ಲಿವರೆಗೆ ರೀಚ್ ಆಗ್ಬೇಕು, ಅವರನ್ನು ಮೀಟ್ ಮಾಡ್ಬೇಕಂತ. ರೀಚ್ ಆಗ್ತಾರೆ ಖಂಡಿತವಾಗ್ಲು. ಸಣ್ಣ ವಯಸ್ಸಿನಲ್ಲಿ ಸಾಧನೆ ಮಾಡಿದ್ರೆ ದೊಡ್ಡವರಾಗಬೇಕಾದ್ರೆ ಏನ್ ಅನ್ಕೊಂಡಿರ್ತೇವೋ ಅದು ಆಗೇ ಆಗುತ್ತೆ ಅನ್ನೋಂಥ ಮಾತಿದೆ ಅಲ್ವಾ? ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ರೀಚ್ ಆಗೇ ಆಗ್ತಾರೆ. ನಿಮಗೆ ಏನ್ ಕನಸಿದೆ ಅಂತ ಮಗಳ ಬಗ್ಗೆ? ನನಗೆ ಬೇರೆ ಯಾವ ಕನಸು ಇಲ್ಲ. ಲೈಫಲ್ಲಿ ಸೆಟ್ಲ್ ಆಗ್ಬೇಕಿದ್ರೆ ಒಂದು ಯೋಗ ಬೇಕೇ ಬೇಕು ಅವಳಿಗೆ. ಅವಳು ಅದನ್ನೇ ಮುಂದುವರಿಸ್ತಾ ಹೋದ್ರು ನಾವೇನು ಬೇರೆ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಹೇಳುದಿಲ್ಲ, ಯೋಗದಲ್ಲೇ ಮುಂದುವರಿಲಿ ಅಂತ ಹೇಳ್ತು. ಅದಕ್ಕೆ ನಮ್ ಸಪೋರ್ಟ್ ಇದೆ. ಓಕೆ, ಇವಾಗ ತುಂಬಾ ಜನ ಗುರುತಿಸ್ತಾರೆ, ಆರಾಧ್ಯ ಅಂತ ಹೇಳಿದ್ರೆ ಯೋಗ ಅನ್ನುವಂಥದ್ದನ್ನ ಗುರುತಿಸ್ತಾರೆ. ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಖುಷಿ ಅನಿಸ್ತದೆ. ಈಗ ನಮ್ಮನ್ನ ಅವಳ ತಂದೆ ತಾಯಿ, ಅವಳ ಪೇರೆಂಟ್ಸ್ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ. ಎಲ್ಲ ಪ್ರೋಗ್ರಾಮಿಗೆ ಹೋದಾಗ, ಮೊನ್ನೆ ಪ್ರೋಗ್ರಾಮ್ ಕೊಟ್ಲ ಇವಳೆ ಅಲ್ವಾ, ಲೈವ್ ಅಲ್ಲಿ ಇದ್ಲು ಇವಳೆ ಅಲ್ವಾ ಅಂತ ಹೇಳಿದಾಗ ನಮ್ಗೆ ಖುಷಿ ಆಗ್ತದೆ. ಅವಳನ್ನ ನಮ್ಮ ಮಗಳಂತ ಹೇಳೋದಕ್ಕಿಂತ ಅವಳ ಪೇರೆಂಟ್ಸ್ ನಾವು ಅಂತ ಹೇಳುವಾಗ ಪ್ರೌಡ್ ಫೀಲ್ ಆಗ್ತದೆ ನಮ್ಗೆ. ಓಕೆ, ನೀವೇನ್ ಮಾಡ್ಕೊಂಡಿರುವಂತದ್ದು, ನಿಮ್ಮ ಹಸ್ಬೆಂಡ್ ಏನ್ ಮಾಡ್ಕೊಂಡಿರೋ? ನಾನು ಬ್ಯೂಟಿಷಿಯನ್, ಅವರು ಬಿಸ್ನೆಸ್ ಮ್ಯಾನ್, ಸೋಲಾರ್ ಬಿಸ್ನೆಸ್ ಇದೆ ಪುತ್ತೂರಲ್ಲಿ, ಆರಾಧ್ಯ ಕ್ಯಾಟರರ್ಸ್ ಅಂತೇಳಿ ಕ್ಯಾಟರಿಂಗ್ ಬಿಸ್ನೆಸ್ ಇದೆ ಅವರದ್ದು. ಮಗಳ ಹೆಸರಲ್ಲೇ ಮಾಡಿದಾರ? ಎಲ್ಲವೂ ಮಗಳಿಗಾಗಿ. ಆರಾಧ್ಯ ಬ್ಯೂಟಿ ಪಾರ್ಲರ್ ಮತ್ತೆ ಆರಾಧ್ಯ ಕ್ಯಾಟರಿಂಗ್ ಸರ್ವಿಸ್. ಓಕೆ, ಇವಾಗ ಯೋಗಾಸನ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಜನ ಈಗ ಎಷ್ಟೇ ಮುಂದುವರೆದ್ರೆ ಕೂಡ ಯೋಗಾಸನ ಅಂತ ಹೇಳಿದಾಗ ಕೆಲವರ ಮೈಂಡ್ ಅಲ್ಲಿ ಇರುತ್ತೆ ಇದು ಬೇಡ, ಆ ತರ ಎಲ್ಲ ಇರುತ್ತೆ. ಏನ್ ಹೇಳ್ತೀರಾ ಅಂತ, ಯೋಗಾಸನ ಮಾಡೋದ್ರಿಂದಾಗಿ ಎಷ್ಟು ಅನುಕೂಲ ಇದೆ ಅಂತ? ಬೇಡ ಅನ್ನೋದು ಆಕ್ಚುಲಿ ತಪ್ಪು ಕಲ್ಪನೆ. ಯಾಕಂದ್ರೆ ಯೋಗ ಯಾವತ್ತು ಮನುಷ್ಯನ ದೇಹವನ್ನು ಉತ್ತಮಗೊಳಿಸುವುದು, ಅಂದ್ರೆ ಆರೋಗ್ಯವಾಗಿರುವುದು ಬಿಟ್ರೆ ಯಾವುದೇ ಸೈಡ್ ಇಫೆಕ್ಟ್ ಯಾವುದೂ ಇಲ್ಲ. ಯೋಗ ಮಾಡ್ಲೇಬೇಕು, ಎಲ್ಲರೂ ಯೋಗ ಮಾಡ್ಬೇಕಂತಲೇ ನಾವು ಹೇಳೋದು. ಹಿರಿಯರು ಮಕ್ಕಳಿಂದ ಹಿಡಿದು ಎಲ್ಲರೂ ಯೋಗ ಮಾಡ್ಬೇಕಂತ. ಅಪ್ಪನಿಗೂ ಹೇಳ್ಬೇಕು ಯೋಗ ಮಾಡಿ ಅಪ್ಪ ಅಂತ ಕೂರಿಸಿ. ನೀವು ಯಾವತ್ತಾದ್ರೂ ಮಾಡಿಸಿದ್ರಾ ಅಪ್ಪನಿಗೆ? ತುಂಬಾ ಸಲ ಮಾಡಿಸಿದಾಳೆ, ಇಲ್ಲ ಅಂತಿಲ್ಲ. ತಲೆ ಇವಳಿಗೆ ಒಂಚೂರು ಕಷ್ಟ ಆಗುವಂತದಂದ್ರೆ ತಲೆಯನ್ನ ಕೆಳಗ್ ಮಾಡಿ ಕಾಲ್ ಮೇಲೆ ಮುರಿದು ಶೀರ್ಷಾಸನ, ಅದನ್ನೆಲ್ಲ ಅಪ್ಪ ಈಸಿಯಾಗಿ ಮಾಡ್ತಾರೆ. ಓಕೆ, ಮಗಳು ಹೇಳಿದ್ರೆ ಮಾಡ್ಲೇಬೇಕು ಅಪ್ಪ ಅಂತ. ಮತ್ತೆ ಅವರು ಪ್ರಾಕ್ಟೀಸ್ ದಿನ ಅವರು ಮನೆಯಲ್ಲಿ ಇದ್ರೆ ಅವಳೊಟ್ಟಿಗೆ ಕುತ್ಕೊಂಡು ಅವಳು ಎಲ್ಲೆಲ್ಲಿ ಬೆಂಡ್ ಮಾಡ್ಬೇಕು ಅದನ್ನೆಲ್ಲ ಅವ್ರು ಸಪೋರ್ಟಿವ್ ಆಗಿ ನಿಂತು ಅವರು ಮಾಡಿಸ್ತಾರೆ ಇದ್ದಾಗ, ಮನೇಲಿ ಇದ್ದಾಗ. ಓಕೆ, ಒಂದಿಷ್ಟು ಆಸನಗಳ ಹೆಸರು ಹೇಳ್ಬಿಡಿ. ಭುಜಂಗಾಸನ,
ಚಕ್ರಾಸನ, ಉತ್ತಿತ ಏಕಪಾದ ಹಸ್ತಾಸನ, ಮತ್ತೆ ಊರ್ಧ್ವಮುಖ ತಿಟ್ಟಿವಾಸಾಸನ. ನಿಮಗೆ ತುಂಬಾ ಇಷ್ಟ ಆಗುವಂತ ಆಸನ ಅಂದ್ರೆ ಯಾವ್ದು? ಊರ್ಧ್ವಮುಖ ತಿಟ್ಟಿವಾಸಾಸನ. ಓಕೆ, ಅದು ಸ್ವಲ್ಪ ಕಷ್ಟ ಇದೆಯಾ ಹೇಗೆ? ತುಂಬಾ ಕಷ್ಟ ಇದೆ. ಆಕ್ಚುಲಿ ಸಣ್ಣದಿರುವಾಗ ನಾರ್ಮಲ್ ಆಗಿ ನಾವೆಲ್ಲ ಟಿವಿ ಸೋಫಾದ ಮೇಲೆ ಕುತ್ಕೊಂಡು ಟಿವಿ ನೋಡುದು, ಸ್ಟ್ರೈಟ್ ಆಗಿ ಹೀಗೆ ಕುತ್ಕೊಂಡು ನೋಡ್ತಿದ್ರೆ, ಅವಳು ಉಲ್ಟಾ ಕುತ್ಕೊಂಡು ತಲೆಯನ್ನ ಕೆಳಗ್ ಮಾಡಿ ಕಾಲನ್ನ ಇಲ್ಲ ಹೀಗೆ ಮಾಡಿ ನೋಡ್ತಾ ಇದ್ಲು. ಅವಾಗ್ಲೇ ಒಂದು ಥಾಟ್ ಬಂತು, ಅಂದ್ರೆ ಯಾವುದೋ ಒಂದು ಬಾಡಿ ಆತರ ಟ್ವಿಸ್ಟ್ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಸಾಧನೆ ಮಾಡಬಹುದು ಅಂತೇಳಿ ಅಲ್ಲಿಂದಲೇ ಜರ್ನಿ ಸ್ಟಾರ್ಟ್ ಆಗಿರೋದು ಅವಳದ್ದು. ಅವಳು ಉಲ್ಟಾ ಕುತ್ಕೊಂಡು, ಈಗ್ಲೂ ಅಷ್ಟೇ ಟಿವಿ ನೋಡೋದು ಉಲ್ಟಾ ಕುತ್ಕೊಂಡು ಹೀಗೆ ಸೈಡ್ ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡಿ. ಅಷ್ಟೊಂದು ಬೆಂಡ್ ಆಗುತ್ತೆ ಬಾಡಿ ಫುಲ್, ಹಾಗಾಗಿ ಯಾವುದೇ ಕಷ್ಟ ಇಲ್ಲ ಅವರಿಗೆ ಅನ್ನುವಂತ ಅನ್ಸ್ಲೇ ಇಲ್ಲ ಅವಳಿಗೆ ಕಷ್ಟ ಅಂತೇಳಿ. ಈಗ ಸ್ವಲ್ಪ ಕಷ್ಟ ಅಂದ್ರೆ ಬಾಡಿ ತಾಕತ್ತಿಲ್ದೆ ಹ್ಯಾಂಡ್ ಬ್ಯಾಲೆನ್ಸ್ ಒಂಚೂರು ಕಷ್ಟ ಆಗ್ತಾ ಇದೆ. ಸರ್ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಯೋಗಾಸನ ಯಾವ್ದಾದ್ರು ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಯಾವ ರೀತಿಯಾಗಿ ಅವರು ತಯಾರು ಮಾಡ್ಕೊಳ್ತಾರೆ? ನಾವು ಜವಾಬ್ದಾರಿ ತಗೊಳ್ಳೋದಕ್ಕಿಂತ ಜಾಸ್ತಿ ಸರ್ ತಗೊಳ್ತಿದ್ದಾರೆ. ಅವರೇ ಬಂದು ಅವರೇ ಫೋನ್ ಮಾಡಿ ಮೇಡಮ್ ಫ್ರೀ ಇದ್ದೀರಾ, ನಾನು ಮನೆ ಬರ್ತೀನಿ ಅಂತ ಹೇಳಿ ಅದೇ ಹೇಳಿದ್ರು. ಅವರು ಸಿಕ್ಕಿರೋದು ನಮ್ಗೊಂದು ವರದಾನ ಸರ್. ಅವರೇ ಬಂದು ಅವರೇ 1-2 ಗಂಟೆ ಮನೆಯಲ್ಲಿದ್ದು ಪ್ರಾಕ್ಟೀಸ್ ಕೊಟ್ಟು ಹೋಗ್ತಾರೆ. ಓಕೆ, ಸರ್ ಬಗ್ಗೆ ಹೇಳಿ, ಅವ್ರು ಎಷ್ಟು ವರ್ಷದಿಂದ ಯೋಗ ಕ್ಲಾಸ್? 5 ವರ್ಷದಿಂದ. 5 ವರ್ಷ ಆಕ್ಚುಲಿ ಇವರಿಗೆ ಹೌದು, ಬಟ್ ಅವರು ಅವರ ಫಸ್ಟ್ ಸ್ಟೂಡೆಂಟ್ ಇವೆ. ಓಕೆ ಓಕೆ, ಅವರು ಯೋಗಾಸನ ಕಲ್ತು ಅವ್ರ ಎಕ್ಸಾಮ್ ಬರ್ದು ರೆಫ್ರಿ ಎಲ್ಲ ಆದ್ಮೇಲೆ ಇವಳಿಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಯಾವ್ದಾದ್ರು ಯೋಗಾಸನದ ಎಕ್ಸಾಮ್ ಮಾತ್ರ ಏನಾದ್ರು? ಇಲ್ಲ, ಯಾವ್ದು ಇದುವರೆಗೂ ಬರಲಿಲ್ಲ. ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಯಾವ್ದಾದ್ರು ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾಳೆ. STFI ಇದು 1 ವರ್ಷ ಈಗ ಅಟೆಂಡ್ ಮಾಡಿದ್ದಾಳೆ 6th ಇಂದ. ನೆಕ್ಸ್ಟ್ ಇಯರ್ಗೂ STFIಗೆ ರೆಡಿ ಆಗ್ತಾ ಇದ್ದಾಳೆ, ರೆಡಿ ಮಾಡ್ತಾ ಇದ್ದಾರೆ ಅವರು ಸರ್. ಓಕೆ, ನೀವು ಕೂಡ ಮೋದಿಯ ಲೆವೆಲ್ ನಲ್ಲಿ ನೋಡ್ಬೇಕು ಅನ್ನುವಂತ ಕನಸಲ್ಲಿದ್ದೀರಾ? ಆಸೆ ಇದೆ, ಖಂಡಿತವಾಗ್ಲೂ ಅದು ನೆರವೇರುತ್ತೆ. ಓಕೆ, ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ನಾವು ಮಾತನಾಡಿದ್ವಿ. ಓಕೆ, ಇವಾಗ ಮಕ್ಕಳನ್ನ ಸಾಧನೆಯತ್ತ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಈಗಿನ ಕಾಲದಲ್ಲಿ ಅಂತ? ತುಂಬಾ ಕಷ್ಟ ಇದೆ, ಬಟ್ ನಮಗೆ ಕಷ್ಟ ಅಂತ ಅನಿಸ್ಲಿಲ್ಲ. ನಾವು ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಿದ್ದೇವೆ. ಅವರು ಅಷ್ಟೇ, ನಾನು ಅಷ್ಟೇ, ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. ಕಷ್ಟ ಅಂತ ಅನಿಸ್ಲಿಲ್ಲ. ಯಾವತ್ತು ನಾವು ಯಾವ ಕೆಲಸನ ಇಷ್ಟಪಟ್ಟು ಮಾಡ್ತೇವ ಅದು ಕಷ್ಟ ಅನ್ಸೋದಿಲ್ಲ. ಹೇಳ್ತಾರೆಲ್ಲ ಎಲ್ಲವೂ ಕಷ್ಟ ಕಷ್ಟ ಅಂತೇಳಿ, ಕಷ್ಟ ಇಲ್ಲ. ಮಕ್ಕಳು ಸಪೋರ್ಟ್ ಆಗಿ, ಅವಳು ನಮ್ಗೆ ಸಪೋರ್ಟ್ ಆಗಿದ್ದಾಳೆ, ಅವಳು ನಮ್ಗೆ ತುಂಬಾ ಸಪೋರ್ಟ್ ಆಗಿದ್ದಾಳೆ. ನಾವು ಹೇಳಿದಾಗೆ ಹೇಳ್ತಾಳೆ ಅವಳು ನಮ್ಗೆ. ತುಂಬಾ ಇನ್ನೋಸೆಂಟ್ ಅವಳು, ಮತ್ತೆ ಯಾವತ್ತು ಎದುರು ಮಾತಾಡ್ದವಳಲ್ಲ. ಹಾಗೆ ಅವಳ ಸಪೋರ್ಟ್ ಇದ್ದಾಗ ನಾವು ಅವಳಿಗೆ ಸಪೋರ್ಟ್ ಮಾಡಿದಾಗ ಕಷ್ಟ ಅನಿಸ್ಲಿಲ್ಲ ನಮಗೆ. ಕಷ್ಟ ಅನ್ನೋದು ಸುಳ್ಳು. ಯಾವತ್ತು ನಮ್ಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲವೂ ಸುಲಭವೇ, ಎಲ್ಲವೂ ಸಾಧ್ಯವೇ. ಓಕೆ, ಅವರಿಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿದ್ರಿ, ಹಾಗಾಗಿ ಜನ ಹೇಳಿದ್ದು ಇದೆಯಾ ಇಷ್ಟೆಲ್ಲ ಕಷ್ಟ ಇದೆ ಯಾಕೆ ಬೇಕು ಇದು ಮಗಳನ್ನ? ನಮಗೆ ಮಾತ್ರ ಅಲ್ಲ, ಸರ್ ಹತ್ರ ಕೂಡ ಕೆಲವರು ಹೇಳಿದಾರಂತೆ ಅವಳು ಹಾರ್ಟ್ ಪೇಷಂಟ್ ಅಂತೇಳಿ. ಅದನ್ನ ಕೇಳಿದಾಗ ನಮ್ಗೊಂದು ಬೇಜಾರಾಗುತ್ತೆ. ಬಟ್ ನಾವು ಅವಳನ್ನ ಆತರ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಅವಳು ನಾರ್ಮಲ್ ಬೇಬಿ ತರನೇ ಇದ್ದಾಳೆ, ಹಾಗೆ ಟ್ರೀಟ್ ಮಾಡ್ತಾ ಇದ್ದೇವೆ ನಾವು ಅವಳನ್ನು. ತುಂಬಾ ಜನ ಹೇಳಿದ್ದಾರೆ ಬೇಡ ಅವಳಿಗೆ ಅದು ಯೋಗ ಬೇಡ ಅಂತ ಹೇಳಿದವರು ಇದ್ದಾರೆ. ಬಟ್ ನಮ್ ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಸ್ಪೋರ್ಟ್ಸಿಗೆ ಹಾಕಿ, ಸ್ಪೋರ್ಟ್ಸ್ ಅಲ್ಲಿ ಇದ್ಲು, 5th ವರೆಗೆ ಸ್ಪೋರ್ಟ್ಸ್ ಅಲ್ಲಿ ಇದ್ಲು ಅವಳು. ಸ್ಪೋರ್ಟ್ಸ್ ಹಾಕಿ ಅಂದಿದ್ದಾರೆ, ನಾರ್ಮಲ್ ಇದ್ದಾಳೆ. ಏನ್ ಹೇಳ್ತೀರಾ ಹಾಗೆ ಹೇಳ್ದವರಿಗೆ? ಕಷ್ಟದ ಟೈಮಲ್ಲಿ ನಮ್ಮನ್ನು ಕೀಳಾಗಿ ಕಂಡವರಿಗೆ ನಾವು ಒಂದು ಸಾಧನೆ ಮಾಡಿ ತೋರಿಸ್ಬೇಕಂತ ಒಂದು ಮನಸ್ಸಲ್ಲಿ ಆಸೆ ಇದೆ. ಅದನ್ನು ಅವಳು ನೆರವೇರಿಸಿದಳಂದ್ರೆ ಖುಷಿ ಇದೆ. ಓಕೆ, ಮಗಳ ಸಾಧನೆಯ ಬಗ್ಗೆ ತುಂಬಾ ಜನ ಮಾತನಾಡಿರ್ಬೋದು, ಒಳ್ಳೆ ಮಾತುಗಳನ್ನ ಆಡಿರ್ಬೋದಲ್ಲ, ಅದರಲ್ಲಿ ನಿಮ್ಗೆ ದಿ ಬೆಸ್ಟ್ ಯಾವಾಗ್ಲೂ ನೆನಪಾಗುವಂತಹ ಮಾತು ಅಂತ ಹೇಳಿದ್ರೆ ಯಾರು ಹೇಳಿದ್ದು, ಏನ್ ಹೇಳಿದ್ರು? ನಾವು ಇತ್ತೀಚೆಗೆ ಐಕಾರ ಶತಮಾನೋತ್ಸವ ಶಾಲೆಯಲ್ಲಿ ಸೀತಾರಾಮ್ ಶೆಟ್ಟಿ ಅವರು ನಡೆಸಿದ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಇವಳು ಪ್ರೋಗ್ರಾಮ್ ಕೊಟ್ಟಿದ್ದು. ಅದು ನಮ್ಮ ಲೈಫಲ್ಲಿ ಯಾವತ್ತೂ ಮರೆಯದಂಥದ್ದು ಪ್ರೋಗ್ರಾಮ್ ಒಂದು. ಅಲ್ಲಿ ಅವಳು ಸ್ಟೇಜಿಂದ ಇಳಿದು ಬರ್ಬೇಕಿದ್ರೇನೆ ಎಲ್ಲಾ ಹಿರಿಯರು ಅವಳಿಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ತುಂಬಾ ಜನ ಆಶೀರ್ವಾದ ಮಾಡಿದ್ದಾರೆ, ತುಂಬಾ ಹೊಗಳಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಿದೆ ನಮ್ಗೆ. ಓಕೆ, ಮಗಳು ಸ್ಟೇಜ್ ಹತ್ತುತ್ತಾಳೆ ಅಂತ ಹೇಳಿದಾಗ ಅದು ಮುಗ್ದು ಬರೋವರೆಗೂ ನೀವ್ ಎಷ್ಟೊಂದು ಇದರಲ್ಲಿ ಇರ್ತೀರ? ನನ್ಗೆ ಹೆದರಿಕೆ ಆಗ್ತಾ ಇರುತ್ತೆ. ನಾನು ವಿಡಿಯೋ ಮಾಡೋದ, ಅವಳನ್ನು ನೋಡೋದ, ಇಲ್ಲ ಅವಳು ಎಲ್ಲಿ ಮಿಸ್ ಮಾಡ್ಕೊಳ್ತಾ ಅಂದ್ರೆ ಪ್ರೋಗ್ರಾಮ್ ಕೊಡ್ತಾ ಇರುವಾಗ ಎಲ್ಲಿ ಬ್ಯಾಲೆನ್ಸ್ ತಪ್ಪುತ್ತಾ ಅನ್ನೋದು ನಮ್ಗೆ ಹೆದರಿಕೆ ನನಗೆ. ಅಪ್ಪ ಹಾಗಲ್ಲ, ಅಪ್ಪ ಇಲ್ಲ ಅವಳು ನನ್ನ ಮಗಳು, ಅವಳು ಕಾನ್ಫಿಡೆಂಟ್ ಆಗಿದ್ದಾಳೆ ಆತರ. ಅಪ್ಪ ಹಾರ್ಡ್ಲಿ ಕಾನ್ಫಿಡೆಂಟ್ ಇದ್ದಾರೆ, ತುಂಬಾ ಕಾನ್ಫಿಡೆಂಟ್ ಅವಳ ಬಗ್ಗೆ. ಇಲ್ಲ ನಾನು ಹೆದರ್ಕೊಂಡ್ರೆ ಇಲ್ಲ, ನೀನು ಸುಮ್ಮನಿರು, ಅವಳು ಮಾಡ್ತಾಳೆ. ಫಸ್ಟ್ ಚಾನ್ಸ್ ಮಿಸ್ ಮಾಡ್ಕೊಂಡು ಸೆಕೆಂಡ್ ಚಾನ್ಸ್ ಅಲ್ಲಿ ಅವಳು ಆಸನ ಪೋಸ್ಚರ್ ಕಂಪ್ಲೀಟ್ ಮಾಡ್ತಾಳೆ. ಅದು ಧೈರ್ಯ ನನ್ಗಿಂತ ಜಾಸ್ತಿ ಅಪ್ಪನಿಗಿದೆ. ಓಕೆ, ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಕೊಟ್ಟಿದ್ದು ಅಂದ್ರೆ ಎಷ್ಟು ಗಂಟೆಗಳ ಕಾಲ ಕೊಟ್ಟಿದ್ದಾರೆ? ಗಂಟೆ ಇಲ್ಲ, ಆಕ್ಚುಲಿ ಗಂಟೆಗಳ ಕಾಲ ಯೋಗ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಫ್ ಎನ್ ಅವರ್ ಅಂದ್ರೆ ಜಾಸ್ತಿ, ಒಂದು 10 to 15 minutes ಕೊಡ್ಬೋದು ಅಷ್ಟೇ. ಬಾಡಿ ಸುಸ್ತಾಗ್ತದೆ ಅಷ್ಟೇ. ಮ್ಯಾಕ್ಸಿಮಮ್ ಕಾಂಪಿಟೇಷನ್ ಆಗಲಿ, ನಿಮಗೆ ಸ್ಟೇಜ್ ಶೋ ಪ್ರದರ್ಶನ ಕೊಡೋದಾಗ್ಲಿ 15 ನಿಮಿಷ ಮಾತ್ರ ಕೊಡ್ಬೋದು ಅಷ್ಟೇ. ಜಾಸ್ತಿ ಬೆಂಡ್ ಮಾಡಿ ಬಾಡಿನ ಇದ್ ಮಾಡ್ಕೊಂಡು ಎಷ್ಟು ಹೊತ್ತು ಇರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಏನಂದ್ರೆ ಒಂದು
ಯೋಗ ಮಾಡೋದಕ್ಕಿಂತ 1 ಗಂಟೆ ಬಿಫೋರ್ ಮಾತ್ರ ನಾವು ಫುಡ್ ತಗೋಬೇಕು. ಅದು ಮೇನ್ ಅಲ್ಲಿ. ನಿಮಗೆ ಅಲ್ಲಿ ಮಕ್ಕಳಿಗೆ ಶೇಕ್ ಆಗತ್ತೆ, ಜಾಸ್ತಿ ಹೊತ್ತು ಆಗ್ಬಾರ್ದು, ಜಾಸ್ತಿ ಲೇಟ್ ಆಗ್ಬಾರ್ದು. ಓನ್ಲಿ 1 hour ಬಿಫೋರ್ ನಾವು ಅವಳಿಗೆ ಫುಡ್ ಕೊಟ್ಟಿರ್ಬೇಕು. ಜಾಸ್ತಿ ಅದಕ್ಕಿಂತ ಜಾಸ್ತಿ ಟೈಮ್ ಕೊಟ್ಟರು ಅವಳಿಗೆ ಹೊಟ್ಟೆಯಲ್ಲಿ ಜಾಸ್ತಿ ಫುಡ್ ಇದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಅವಳು ಬರೀ ಹೊಟ್ಟೆಯಲ್ಲಿ ಇದ್ರು, ಖಾಲಿ ಹೊಟ್ಟೆಯಲ್ಲಿ ಇದ್ರು ಶೇಕ್ ಆಗತ್ತೆ. ಅದಕ್ಕೆ ಅಷ್ಟು ಅದನ್ನ ಮ್ಯಾನೇಜ್ ಮಾಡ್ಬೇಕು ನಾವು. ಓಕೆ, ಇವರು ಸಿಂಗಲ್ ಆಗಿ ಪ್ರೋಗ್ರಾಮ್ ಕೊಟ್ಟಿದ್ದ, ಇಲ್ಲ ಇವರೊಟ್ಟಿಗೆ ಬೇರೆಯವರೆಲ್ಲ ಆಡ್ ಆಗಿ? ಆಲ್ಮೋಸ್ಟ್ ಅವಳು 90% ಸಿಂಗಲ್ ಆಗಿ ಕೊಟ್ಟಿರೋದು. SFI ಇದೊಂದು ಪ್ರೋಗ್ರಾಮಿಗೆ ಇವಳು ಇನ್ನೊಂದು ಸುಳ್ಯದೊಂದು ಅಕ್ಷಯ ಅಂತ ಹೇಳಿ ಒಬ್ಳು ಹುಡುಗಿ ಇದ್ದಾಳೆ, ಅವಳೊಟ್ಟಿಗೆ ಒಂದು ಆರ್ಟಿಸ್ಟಿಕ್ ಟ್ರಯಲ್ ಅಲ್ಲಿ ಕೊಟ್ಟಿದ್ದಾಳೆ. ಓಕೆ, ನಿಮಗೆ ಯೋಗಾಸನದಲ್ಲಿ ತುಂಬಾ ಇಷ್ಟ ಅಂದ್ರೆ ಯಾವ್ದು ಅಂತ ಹೇಳಿ ನೀವು? ಊರ್ಧ್ವ ಮುಖ. ನಮಗೆ ಮಾಡಿ ತೋರಿಸ್ಬೇಕು ಇವಾಗ. ಕಷ್ಟ ಆಗ್ಬೋದಾ? ಇಲ್ಲ, ಕಷ್ಟ ಅಂತ ಯಾವ್ದು ಇಲ್ಲ, ಎಲ್ಲಾನು ಈಸಿ ಇದೆ, ನಾವು ಮಾಡ್ತೀವಿ ಅಂತ ಆತರ ಇರ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು ಅಷ್ಟೇ. ಓಕೆ, ಇವಾಗ ಕಲಿಯೋದ್ರಲ್ಲೆಲ್ಲ ಹೇಗಿದ್ದಾರೆ ಅಂತ? ತುಂಬಾ ಹುಷಾರಿದ್ದಾಳೆ. ತುಂಬಾ ಹುಷಾರಿದ್ದಾರೆ. ಈ ಸಲ ಕೂಡ 97% ಪಡ್ಕೊಂಡಿದ್ದಾಳೆ. ಪ್ರತಿ ವರ್ಷ 90 ಎಬೋ ಇದ್ದಾಳೆ. ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಟೀಚರ್ಸ್ ಎಲ್ಲ ಹೇಗೆ ಸರ್? ತುಂಬಾ ಸಪೋರ್ಟ್ ಮಾಡ್ತಾರೆ, ತೊಂದರೆ ಇಲ್ಲ. ಸ್ಕೂಲಲ್ಲೆಲ್ಲ ತುಂಬಾ ಸಪೋರ್ಟಿವ್ ಇದೆ. ಇದರಲ್ಲಿ ಸ್ಕೂಲ್ ಡೇ ಟೈಮಲ್ಲೂ ಪ್ರೋಗ್ರಾಮ್ ಕೊಡಿಸ್ತಾರೆ ಇವಳಿಂದ. ಓಕೆ, ಆ ಕ್ಲಾಸಲ್ಲಿ ಹೇಗಿದ್ದಾಳೆ ಅಂತ ಕೇಳಿದಾಗ ಅಮ್ಮನ ಮುಖ ಕಣ್ಣೇ ಹೇಳುತ್ತೆ ಹೇಗಿದ್ದಾಳೆ ಅಂತ, ತುಂಬಾನೇ ಶಾರ್ಪ್ ಇದ್ದಾರೆ ಅನ್ನೋವಂಥದ್ದು. ಇವಾಗ ಸಾಧನೆಯನ್ನ ಮಾಡ್ತಾ ಇದ್ದೀರಾ, ಈ ಹೊತ್ತಿಗೆ ಒಬ್ಬ ವ್ಯಕ್ತಿಯನ್ನ ನೆನಪು ಮಾಡ್ಕೊಂಡು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನಿಸಿದ್ರೆ, ತುಂಬಾನೇ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾರು? ನನ್ನ ಮಾಮ ಹೇಳ್ಬೋದು. ಮಾಮ ಈಗ ಡೆತ್ ಆಗಿದ್ದಾರೆ. ಹೆಸರು ಅವ್ರದ್ದು? ಮಹೇಶ್ ಶೆಟ್ಟಿ ಅಂತೇಳಿ. ಅವರು 2019 ಅಲ್ಲಿ ತಿರುಪತಿಗೆ ಹೋದಾಗ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ. ಅವರ ಆಸೆ ಇದ್ದಿತ್ತು, ನನ್ನ ಸೊಸೆ ಒಂದು ಚಾನಲ್ ಅಲ್ಲಿ ಬರ್ಬೇಕು, ನಾನು ಅವಳನ್ನು ನೋಡ್ಬೇಕಂತೇಳಿ ತುಂಬಾ ಆಸೆ ಪಟ್ಟಿದ್ರು. ಅದನ್ನ ಮನೇಲಿರುವಾಗ ಹೇಳ್ತಾ ಇದ್ರು, ನನ್ನ ಸೊಸೆ ಅಂದ್ರೆ ಯಾರು ಟಿವಿಯಲ್ಲಿ ಬರ್ಬೇಕು, ಅದನ್ನ ನಾನು ಕುತ್ಕೊಂಡು ನೋಡ್ಬೇಕಂತೇಳಿ. ಮೋಸ್ಟ್ಲಿ ಅವ್ರು ಅಲ್ಲಿಂದ ಮೇಲಿಂದ ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಏನೋ ಅನ್ಸುತ್ತೆ ನಮ್ಗೆ. ಅವರ ಥಾಟ್ಸ್, ಅವರ ಥಿಂಕಿಂಗ್ ಯಾವ ತರ ಇತ್ತು, ಇವಾಗ ಜರ್ನಿ ಅದೇ ತರ ಸಾಗ್ತಾ ಇದೆ. ಮೋಸ್ಟ್ಲಿ ಅವ್ರು ನಮ್ಗೆ ಅಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೇನು. ಓಕೆ, ಅವರು ಡೆತ್ ಆಗ್ಬೇಕಾದ್ರೆ ಇವ್ರು ಎಷ್ಟು ವರ್ಷ ಆಯ್ತು? ಅವ್ರು 5 ವರ್ಷ ಇದ್ದಿತ್ತು. 5 ವರ್ಷ ಸರ್ಜರಿ ಆಗಿ, ಅವಳು ಸರ್ಜರಿ ಆಗಿ ಓನ್ಲಿ 2 months ಆಗಿರೋದಷ್ಟೇ. ಆ ಟೈಮಲ್ಲಿ ನಿಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅವರು? ಆ ಟೈಮಿಗೆ ತುಂಬಾ ಸ್ಟ್ರಾಂಗ್ ಆಗಿದ್ರು. ಆದ್ರೆ ಅಣ್ಣಡತ್ತಾಗ ಹಸ್ಬೆಂಡ್ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮೊಟ್ಟಿಗೆ ನಿಂತವರು ನನ್ನ ಹಸ್ಬೆಂಡ್. ಅವ್ರನ್ನ ಯಾವತ್ತೂ ನಾವು ಮರೆಯುವ ಹಾಗಿಲ್ಲ. ಮನೆ ಮಗನಾಗೆ, ಅಮ್ಮನಿಗಾಗ್ಲಿ ನಮ್ಗಾಗ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮೊಟ್ಟಿಗಿದ್ದವರು ನನ್ನ ಹಸ್ಬೆಂಡ್. ಮನೆ ಮಗನಾಗಿ ಈಗ್ಲೂ ಇದ್ದಾರೆ, ಆಗ್ಲೂ ನಮ್ಮೊಟ್ಟಿಗೆ ಸಪೋರ್ಟಿವ್ ಆಗಿ ನಿಂತವ್ರು ಅವ್ರಿಗೆ. ಸರ್ಜರಿ ಟೈಮಿಗೆ ಅಣ್ಣ ನಿಂತಿದ್ರು, ನಂತರ ಇವ್ರು ನಿಂತರು. ಇವಾಗ ಕೊನೆಯದಾಗಿ ನಾನು ಕೇಳೋದು ಅಂತ ಹೇಳಿದ್ರೆ, ಮಗಳ ಬಗ್ಗೆ, ಯೋಗಾಸನದ ಬಗ್ಗೆ ಏನ್ ಹೇಳ್ತೀರಾ? ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ, ಇನ್ನು ಕಷ್ಟಪಡ್ತಾನೆ ಇದ್ದಾಳೆ, ಸಾಧನೆ ಮಾಡ್ತಾ ಇದ್ದಾಳೆ. ಖುಷಿ ಇದೆ. ಇನ್ನು ಅದೇ ತರ ಸಾಧನೆ ಮಾಡ್ತಾ ಹೋದ್ರೆ, ನಾವಿರುವವರೆಗೆ, ಅಪ್ಪ ಅಮ್ಮ ಆಗಿ ನಾವಿರುವವರೆಗೆ ಅವಳಿಗೆ ನಮ್ಮ ಸಪೋರ್ಟ್ ಯಾವತ್ತೂ ಇದೆ. ನಾವು ಬೆನ್ನೆಲುವಾಗಿ ನಿಲ್ತೇವೆ. ಮತ್ತೆ ಎಲ್ಲರೂ ಯೋಗ ಮಾಡ್ಲಿ, ಆರೋಗ್ಯವಾಗಿರ್ಲಿ, ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಇರ್ಲಿ, ಎಲ್ಲದಕ್ಕಿಂತ ಸಮಾಜಕ್ಕೊಂದು ಒಳ್ಳೆ ವ್ಯಕ್ತಿಯಾಗಿ ಅವಳು ರೂಪುಗೊಳ್ಳಲಿ ಅಂತ ನಮ್ಮ ಆಸೆ. ಓಕೆ, ನೀವು ಹೇಳ್ಬೇಕು ಇವಾಗ, ಒಳ್ಳೆ ಗುರು ಸಿಕ್ಕಿದ್ದಾರೆ, ಅಪ್ಪ ಅಮ್ಮ ಅಂತೂ ಬೆಸ್ಟ್. ಹಾಗಾಗಿ ಏನ್ ಹೇಳ್ತೀರಾ ಅಂತ? ಅಮ್ಮ ಮಾತಾಡ್ತಾ ಭಾವುಕರಾದ್ರು ಕೂಡ ನಿಮ್ಮ ಬಗ್ಗೆ ಮಾತನಾಡ್ತಾ ಅವಾಗ, ಹಾಗಾಗಿ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಒಂದು ಖುಷಿ ಆಗ್ತದೆ. ಅಂದ್ರೆ ಒಂದು ಫಸ್ಟ್ ಸರ್ ಸಿಕ್ಕಿದ್ದಾರೆ, ಇಷ್ಟು ಕಲಿಸುವ, ಅಂದ್ರೆ ಕೇಳಿ ಬರು, ಅಂದ್ರೆ ಸಪೋರ್ಟಿವ್ ಆಗಿರುತ್ತ ಸರ್. ಮತ್ತೆ ಇವನ್ ಅಪ್ಪ ಅಮ್ಮ ಎಲ್ಲಾ ವಿಷಯದಲ್ಲಿ, ಇವನ್ ಸ್ಟಡೀಸ್ ಆಗ್ಬೋದು, ಇವನ್ ಯೋಗ ಆಗ್ಬೋದು, ಎಲ್ಲಾ ವಿಷಯದಲ್ಲಿ ಸಪೋರ್ಟಿವ್ ಆಗಿ ನನ್ನ ಬ್ಯಾಕ್ ಬೋನ್ ಆಗಿ ಇದ್ದಾರೆ. ಮತ್ತೆ ಎಲ್ಲರಿಗೆ ಈ ತರ ಭಾಗ್ಯ ಸಿಗುವಂತ ತುಂಬಾ ಕಷ್ಟ. ಅಂದ್ರೆ ನಂಗೆ ಸಿಕ್ಕಿದೆ, ಅದು ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಹಾಗೆ ಹೇಳಿಕೆ ಅಪ್ಪ ಅಮ್ಮನ ಕನಸನ್ನ ಈಡೇರಿಸ್ತೀನಿ. ಹಾ, ಇನ್ನು ಮುಂದೆ ಆಗ್ಬೋದು, ಈಡೇರಿಸ್ತೇನೆ, ಫ್ಯೂಚರ್ ಅಲ್ಲಿ ಆಗ್ಬೋದು. ಓಕೆ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ, ಮಗಳ ಸಾಧನೆಯ ಬಗ್ಗೆ ಮಾತನಾಡಿದ್ರಿ. ತುಂಬಾ ಕಷ್ಟ ಬಂದಿದ್ದೀರಾ, ಅದಕ್ಕೆ ಇವಾಗ ಪ್ರತಿಫಲ ಸಿಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಮುಂದೆ ಕೂಡ ತುಂಬಾ ಸಾಧನೆಗಳನ್ನ ಮಾಡಲಿ, ನಿಮ್ಮ ಕನಸು ಏನಿದೆಯೋ ಅದೆಲ್ಲವನ್ನ ಕೂಡ ಈಡೇರಿಸಿ, ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಅದರ ಜೊತೆಗೇನೆ ನಮಗೆ ಇಷ್ಟು ಹೊತ್ತು ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಯೋಗ ಸಾಧಕಿ ಆರಾಧ್ಯ ಅವರ ಮಾತನ್ನ ಕೇಳಿದ್ರಲ್ವಾ? ಪ್ರತಿಯೊಂದು ಹಂತದಲ್ಲಿ ಕೂಡ ಹೆತ್ತವರ ಸಪೋರ್ಟ್ ಇದ್ರೆ ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಆರಾಧ್ಯ ಅವರೇ ದೊಡ್ಡ ನಿದರ್ಶನವಾಗಿ ನಿಲ್ತಾರೆ. ಇವರ ಒಂದು ಲೈಫ್ ಜರ್ನಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ನೋಡಿದ್ರಲ್ಲ. ಇವರು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತಿದ್ದಾರೆ ಅನ್ನೋದನ್ನ ಕೂಡ ಕೇಳಿದ್ರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗುವಂತಹ ವ್ಯಕ್ತಿತ್ವ ಇವರದ್ದು. ಅದರ ಜೊತೆಗೇನೆ ಆರಾಧ್ಯ ಮಾತು ಕಮ್ಮಿ ಆದ್ರೆ ಸಾಧನೆ ಹೆಚ್ಚು. ಆದ್ರೆ ತಾಯಿ ಮಾತು ಆಡ್ತಾರೆ, ಅದರ ಜೊತೆಗೇನೆ
ಸಾಧನೆಗೆ ಪ್ರೋತ್ಸಾಹವನ್ನ ಕೂಡ ಹೆಚ್ಚಾಗಿಯೇ ನೀಡ್ತಾ ಇದ್ದಾರೆ. ಹಾಗಾಗಿ ಇವರ ಮೇಲೆ ದೇವರ ಆಶೀರ್ವಾದ ಇರಲಿ, ಅದರ ಜೊತೆಗೇನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಧನೆಯನ್ನ ಮಾಡಲಿ. ಇನ್ನೊಮ್ಮೆ ನಾವು ಇವರನ್ನ ಸಂದರ್ಶನ ಮಾಡೋ ರೀತಿಯಲ್ಲಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.